ಮನೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಪರಿಣಾಮ ಮನೆ ಸುಟ್ಟು ಭಸ್ಮವಾಗಿ ಕುಟುಂಬ ಬೀದಿ ಪಾಲಾದ ಘಟನೆ ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿ ಹೋಬಳಿಯ ಆದಿವಾಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಆದಿವಾಲ ಬಿ ಬ್ಲಾಕ್ನಲ್ಲಿ ನಡೆದಿದೆ. ಚಂದ್ರಶೇಖರ್ ಹಾಗೂ ಮಹದೇವಮ್ಮ ಎಂಬುವವರು ಈ ಮನೆಯಲ್ಲಿ ವಾಸಿಸುತ್ತಿದ್ದು ದಿನಗೂಲಿಯಿಂದ ಜೀವನ ನಡೆಸುತ್ತಿದ್ದಾರೆ. ಚಂದ್ರಶೇಖರ್, ಮಹದೇವಮ್ಮ ಹಾಗೂ ಮಗ ರಾಧಾಕೃಷ್ಣನ್ ಎಲ್ಲರೂ ಕೆಲಸಕ್ಕಾಗಿ ಹೊರಗಡೆ ಹೋಗಿದ್ದ ಸಂದರ್ಭದಲ್ಲಿ ಮನೆಗೆ ಬೆಂಕಿ ಬಿದ್ದಿದ್ದು ಮನೆ ಸುಟ್ಟು ಭಸ್ಮವಾಗಿದೆ. ಇನ್ನು ಘಟನೆಯ ಬಗ್ಗೆ ಮಾಹಿತಿ ತಿಳಿದು ತಾಲೂಕಿನ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾದ ಡಿ ಸುಧಾಕರ್ ಸ್ಥಳಕ್ಕೆ ಭೇಟಿ ನೀಡಿ ಅತಿ ಶೀಘ್ರದಲ್ಲಿ ಸರ್ಕಾರದಿಂದ ಮನೆ ಮಂಜೂರು ಮಾಡಿಕೊಡಿಸುವುದಾಗಿ ತಿಳಿಸಿದರು. ಇನ್ನು ಮನೆ ಕಳೆದುಕೊಂಡು ನಿರಾಶ್ರಿತರಾಗಿರುವ ಕುಟುಂಬಕ್ಕೆ ಸರ್ಕಾರ ತಕ್ಷಣವೇ ಮನೆ ಮಂಜೂರು ಮಾಡಿಕೊಡಬೇಕು, ನೊಂದ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎಂದು ಆದಿವಾಲ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ದುಡ್ಡು 20,000 ರೇಷನ್ನು ಬೀರು, ಟಿವಿ, ಸೈಕಲ್ಲು, ಬಟ್ಟೆ, ಸೈಕಲ್ಲು, ಪಾತ್ರೆ ಸಾಮಾನು, ಸಿಲಿಂಡ್ರು, ಗ್ಯಾಸ್, ಬಟ್ಟೆ ಮಾತ್ರ ಭಾಳ ಉಳಿಸ್ತಾರೆ. ಬಟ್ಟೆ ಬಟ್ಟೆಗೆ ಏನಿಲ್ಲ, ಬಟ್ಟೆ ಏನು ಹೊರಗಿಂದ ಏನು ತಗೊಳಕ್ಕಾಗಲಿಲ್ಲ. ಒಳಗೆ ಏನಿತ್ತು ಫುಲ್ ಹೋಗಿದೆ. ನೀರು ತುಂಬ ಬಟ್ಟೆ ಇತ್ತು, ವಾಪಸ್ ಬಟ್ಟೆ ಮಾಡಿದಾರ ಪಂಚಾಯತಿಂದ ಮನೆ ಸ್ಯಾಂಕ್ಷನ್ ಮಾಡೋಣ ಅಂತ ಹೇಳೋದು ಮಾಡ್ತಾರೆ. ಬಂಡವಾಳ ಹಾಕಿ ಅವರೇನು ಬೇಸ್ಮೆಂಟ್ ದುಡ್ಡು ಕೊಡಲ್ಲ, ಬೇಸ್ಮೆಂಟ್ ಹಾಕಿ ಫೋಟೋ ತೆಗೆದ್ಮೇಲೆ ಅವ್ರು ಕೊಡೋದು. ಅದನ್ನು ಯಾವಾಗ ಬರ್ತಂತ ಹೇಳಕ್ಕೆ ಬರಲ್ಲ. ಶಾಸಕರು ಬಂದಿಲ್ಲ, ಮಾಜಿ ಶಾಸಕರು ಬರ್ತೀವಂತ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ. ಯಾರು ಸುಧಾಕರ್ ಅವರು ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.